ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಮೈಕಲ್ ಡಿಸೋಜರ್ನ ಹೃದಯ ವೈಶಾಲ್ಯತೆಡ್ದು ನೀರ್ದ ಗುಂಡಿಡಿತ್ತಂಡಲ ಮಿತ್ತು ಉಂತುದಿನ ಜನಕ್ಲಿಡ ಪಾತಿರ್ನ ಸಾಧನ ಎಂಕ್ಲೆನ ಕೂಟಗತಿಗದನಂದು ಈಶ್ವರ ಮಲ್ಪೆ ಪಂತೆರು. ಕುಡ್ಲದ ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟ್ ಕೊಡುಗೆ ಕೊನ್ನ ಅಂಡರ್ ವಾಟರ್ ಕಮ್ಯುನಿಕೇಷನ್ ಸಿಸ್ಟಮ್ನು ಒಡಿಪುದ ತೊಟ್ಟಮುಡುದೆ ತೊಂದು ಅರ್ಪಾತೆರೆಯರು. ನೀರುಡು ಮುರ್ಕುದು ಜೀವ ಬಚಾವ್ ಮಲ್ಪುನ ಬಿರ್ಸೆ ಬೊಕ್ಕ ಆಪದ್ ಬಾಂಧವಿರು ಈಶ್ವರ ಮಲ್ಪೆದರೆಗೂ ನೀರ್ದ ಬಾರಿ ಗುಂಡಿಡ ಕಾರ್ಯ ಮಲ್ಪೆರೆ ಅನುಕೂಲ ಆಪುನಂಚ ಇತ್ತದ ಮಟ್ಟದ ಅಂಡರ್ ವಾಟರ್ ಕಮ್ಯುನಿಕೇಷನ್ ಸಿಸ್ಟಮ್ನು ಕುಡ್ಲದ ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟ್ ದ ನಿಲೆಟ್ ಕೊಡುಗೆ ಅದು ಕೊಡ್ತುಂಡು. ಐತಾರ ಒಡಿಪದ ತೊಟ್ಟಂ ಸಂತ ಅನ್ನಮ್ಮ ಇಂಗ್ರೇಜಿಡು ವಿಶ್ವ ಪೊಂಜೋಲಿನ ದಿನಾಚರಣೆದ ಆಲೇಸಡು ಅಂದಾಜಿ 7 ಲಕ್ಷ ರೂಪಾಯಿ ಖರ್ಚಿದ ಈ ಸಾಧನ ಕೈಪಗತೆರು. ತೊಟ್ಟಂ ಸಂತ ಅನ್ನಮ್ಮ ಇಂಗ್ರೇಜಿದ ಧರ್ಮಗುರು ಡೆನಿಸ್ ಡೇಸಾ ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟ್ ದ ಸದಸ್ಯರು ಓಸ್ವಾಲ್ಡ್ ರಾಡ್ರಿಗಸ್ ಬೊಕ್ಕ ಸ್ಟೀವನ್ ಪಿಂಟೋ ಉಜ್ವಾಡ್ ಕೊಂಕಣಿ ಪತ್ರಿಕೆದ ಸಂಪಾದಕರು ಧರ್ಮಗುರು ಆಲ್ವಿನ್ ಸಿಕ್ವೇರಾ ಬೊಕ್ಕ ಇಂಗ್ರೇಜಿದ ಆಡಳಿತ ಸಮಿತಿ ಸದಸ್ಯರು ಈಶ್ವರ ಮಲ್ಪೆ ಬೊಕ್ಕ ಅರಿನ ಕೂಟದ ಸದಸ್ಯರು ಈ ಪೊರ್ತುಡಿತ್ತೇರು. ಧರ್ಮಗುರು ಡೆನಿಸ್ ಡೇಸಾ ಪಾತಿರ್ದು ಸಾಮಾಜಿಕ ಜಾಲತಾಣ ಯೂಟ್ಯೂಬ್ಡು ಈಶ್ವರ ಮಲ್ಪೆದರೆನು ಸೇವೆನು ಗುರ್ತ ಮಲ್ತದ ಕೊರ್ನ ಮೈಕಲ್ ಡಿಸೋಜಾ ಟ್ರಸ್ಟ್ ದ ಸದಸ್ಯರಾಯಿರ ಓಸ್ವಾಲ್ಡ್ ರಾಡ್ರಿಗಸ್ ಬೊಕ್ಕ ಸ್ಟೀವನ್ ಪಿಂಟೋ ಬೊಕ್ಕ ಏನನು ಈಶ್ವರ ಮಲ್ಪೆದರನ ಇಲ್ಲಡೆ ಕಡಪುಡ್ದು ಅರೆನ ಇಲ್ಲದ ಸ್ಥಿತಿಗತಿನ ಪಿಂದೊನೆರೆ ತೆರಿಪಾದಿತ್ತೆರು. ಐತಂಚ ಎಂಕುಲು ಅರೆನ ಇಲ್ಲಡೆ ಪೋದಿತ್ತ ನೀರ್ದಡಿಟು ಪುನಗ ಪಾತ್ರಕತೆ ಮಲ್ಪರೆ ಸಾಧನ ಅರೆನ ತುರ್ತು ಅಗತ್ಯದ ಒಂದು ತೆರಿದು ತುರ್ತು ವೈಕ್ ಸಾಯ ಕೊರ್ನವು ನನ್ನದ ದಿನೊಕ್ಲಿಡು ಈಶ್ವರ್ಯರ್ನ ಇಲ್ಲ ಕಟ್ಟು ನಿಕ್ಲ ಸಾಯ ಕೊರ್ಪನ ಭರವಸೆ ಕೊಡ್ತೇರೆಂದು ಆರ್ಪಂಡೇರು. ಈಶ್ವರ ಮಲ್ಪೆ ಪಾತೆರ್ದು ನೀರುಗು ಬೂರ್ನಕ್ಲಿನ ಶರೀರ ಮಿತ್ತು ವೈಪೆರೆ ಮುಪ್ಪೆಡ್ದು ನಲ್ಪಾಡಿ ಗುಂಡಿಗೆ ಪೋದುಪ್ಪುನಗ ಮಿತ್ತುಪ್ಪುನಕ್ಲಿನ ಒಟ್ಟುಗು ಸಂಪರ್ಕ ಸಾಸಾಯರೆ ಬಲ್ಲುಗಳ ಸೊಂದಿತ್ತಂಡು. ಈ ಪೊರ್ತುಡಿಯನ್ನ ಜೀವಗು ಅಪಾಯ ಆಯ್ನ ಪಾಕಸರ್ತಿ ನಡತದಂಡು. ನೀರುಗು ಬೂರ್ನಕ್ಲಿನ ಬದುಕವನ ಪ್ರಯತ್ನ ಎಂಕ್ಲೆನವು ಇಂಚಿನ ಕೆಲಸ ಮಲ್ಪುನಗ ಜನಕ್ಲಿನ ಪ್ರಾರ್ಥನೆ ಬೊಕ ಎಡ್ಡೆಬು ಬೈಕು ನೀಡಿದ ಅವರ ಬಚಾವಾದ ಎಂಕುಲು ಪೀರಾ ನೀರಿಡ್ದು ಮಿತ್ತು ಬರೆಯಲು ಸಾಧ್ಯ ಆತಂಡು. ಮೈಕಲ್ ಡಿಸೋಜರ್ನ ಹೃದಯ ವೈಶಾಲ್ಯ ತೆಡ್ದು ನೀರಿದ ಗುಂಡಿಡಿತ್ತಂಡಲ ಮಿತ್ತು ಉಂತುನ ಜನತಾ ಒಟ್ಟುಗು ಪಾತಿರ್ನ ಸಾಧನ ಇಂಕ್ಲೆನ ಕೂಟೋಗು ತಿಗದಂಡ ಐಕಾದ ಪ್ರತಿಯೊರು ಯಗ್ಲ ಸೊಲ್ಮೆ ಸಂದಾವೆ ಎಂದು ಈಶ್ವರ್ ಮಲ್ಪೆ ಪಂಡಿರು. ಮೈಕಲ್ ಚಾರಿಟೇಬಲ್ ಟ್ರಸ್ಟ್ ದ ಸದಸ್ಯರು ಓಸ್ವಾಲ್ಡ್ ರಾಡ್ರಿಗಸ್ಲ ಈ ಪೊರ್ತುಡು ಕಾರ್ಯಕ್ರಮನು ಉದ್ದೇಶಿಸಾದ ಪಾತಿರಿ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಚರ್ಚಿನ ಫಾದರ್ ಅವರ ಒಂದು ಇದರಿಂದ ನಮಗೊಂದು ನೀರಿನ ಆಳದಲ್ಲಿ ಮಾತನಾಡುವ ಒಂದು ಉಪಯೋಗ ಒಂದು ಯಂತ್ರ ಇದೆ. ಏನಂದ್ರೆ ಕಮ್ಯುನಿಕೇಶನ್. ನೀರ ಆಳದಲ್ಲಿ ಸಹ ಮಾತಾಡ್ಬೋದು, ಯಾಕೆಂದ್ರೆ ಒಂದು ವೈರ್ಲೆಸ್ ಸಿಸ್ಟಮ್. ಯಾಕೆಂದ್ರೆ ನೀರ ಆಳದಲ್ಲಿ ವೈರ್ ಇದೆ, ಅದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಈಗ ನೀರ ಆಳದಲ್ಲಿ ನನಗೆ ಏನಾದರೂ ತೊಂದರೆ ಆದರೆ ಅಥವಾ ಎಲ್ಲಾದರೂ ಮೊಸಳೆ ಹಿಡಿದ್ರೆ ಅಥವಾ ಎಲ್ಲಾದರೂ ಕಾಲು ಬಂಡೆ ಒಳಗಡೆ ಸಿಕ್ಕಾಕೊಂಡ್ರೆ ಅಥವಾ ನೀರ ಆಳದಲ್ಲಿ ಹೂಳಲ್ಲಿ ನಾನು ಸಿಕ್ಕಾಕೊಂಡ್ರೆ ಮೇಲೆ ಮಾತನಾಡುವ ಒಂದು ಮಿಷನ್ ಕೊಟ್ಟಿದ್ದಾರೆ. ಆ ಮಿಷನ್ ಕೊಟ್ಟ ಇವತ್ತು ನಮ್ಮ ಫಾದರ್ ಆಗಿರ್ಬೋದು, ನೀವೆಲ್ಲ ಸಾಕ್ಷಿಭೂತರಾಗಿದ್ದೀರಿ. ಹಾಗೂ ಗಲ್ಫಲ್ಲಿರುವ ಡೆನಿಸ್ ಮೈಕಲ್ ಡಿಸೋಜ್ ಅವರಿಗೆ ಸಹ ಹೃದಯ ಪೂರ್ವಕ ಕೃತಜ್ಞತೆ. ಜೀವದ ಹಂಗ ತೊರೆದು ಜೀವದ ಆಸೆ ಬಿಟ್ಟು ಅವರು ಎಲ್ಲರನ್ನು ಬದುಕಲಿಕ್ಕೆ ಅಥವಾ ಮೃತದೇಹಗಳು ತೆಗಿಲಿಕ್ಕೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಜೀವ ಅಪಾಯದಲ್ಲಿಟ್ಟು ಅವರು ಆ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ತನಗೊಂದು ಆಧುನಿಕ ಸಾಧನ ಬೇಕಂತ ಅವರು ಮನವಿ ಕೊಟ್ಟಿದ್ರು. ಆ ಮನವಿಯನ್ನು ಫಾದರ್ ಡೆನಿಸ್ ಮತ್ತು ಸ್ಟೀವನ್ ಮತ್ತು ನಾವು ಮೈಕಲ್ ಹತ್ರ ಹೇಳಿದೆವು. ತಕ್ಷಣ ಮೈಕಲ್ ಅವರು ಸ್ಪಂದಿಸಿ ಅವರು ಕೊಡುಗೈ ದಾನಿ ಈ ರೀತಿಯ ಸಮಾಜ ಸೇವೆ ಮಾಡುವವರಿಗೆ ಬಡವರಿಗೆ ತುಂಬ ಸಹಾಯ ಮಾಡ್ತಾರೆ. ಹೆಸರಿಗೋಸ್ಕರ ಎಲ್ಲಿ ಕೂಡ ಹೆಸರಿಗೆ ಅವರು ಹೇಳಿಗೆ ಹೋಗುವುದಿಲ್ಲ. ಅದು ಕೆಲವೊಮ್ಮೆ ಪಡೆದುಕೊಂಡವರು ಅವರ ಹೆಸರನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅದು ಕೂಡ ಬೇಕಾಗ್ತದೆ ಕೆಲವೊಮ್ಮೆ. ಯಾಕಂದರೆ ಇತರರು ಮುಂದೆ ಬಂದು ತನ್ನಿಂದ ಎಷ್ಟು ಸಾಧ್ಯ ಒಂದು ಅಷ್ಟನ್ನು ಇತರರಿಗೆ ಸಹಾಯ ಮಾಡೋದಕ್ಕೂ ಅನುಕೂಲವಾಗ್ತದೆ ಅಂತೇಳಿ ಕೆಲವರು ಮಾಡ್ತಾ ಇದ್ದಾರೆ. ಅಂತೂ ಶ್ರೀಮಾನ್ ಮೈಕಲ್ ಡಿಸೋಜಾ ಮತ್ತು ಅವರ ಕುಟುಂಬದ ಪರವಾಗಿ ನಾನು ಈಶ್ವರ್ ಮಲ್ಪೆ ಅವರಿಗೆ ಶುಭ ಕೋರ್ತೇನೆ. ಶ್ರೀಯುತ ಈಶ್ವರ್ ಮಲ್ಪೆ ಮುಳುಗು ತಜ್ಞ ಆಪದ್ ಬಾಂಧವ ಈಶ್ವರ್ ಮಲ್ಪೆಯವರಿಗೆ ಒಂದು ಉಪಕರಣವನ್ನು, ಒಂದು ಕಮ್ಯುನಿಕೇಷನ್ ಸಿಸ್ಟಮನ್ನು ನಾವು ದಾನವಾಗಿ ನೀಡಿದ್ದೇವೆ. ಶ್ರೀಯುತ ಮೈಕಲ್ ಡಿಸೋಜಾ ಇದರ ಪೋಷಕರು. ಈಶ್ವರ್ ಮಲ್ಪೆಯವರ ಮನೆಗೆ ಹೋದಾಗ ನಿಮಗೆ ಏನು ಸಾಧನ ಬೇಕು ಅಂತ ಕೇಳಿಕೊಂಡಾಗ ಅವರು ಹೇಳಿದರು, ನಾನು ಈಗ
ಒಂದು ಪುರಾತನ ಕಾಲದ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ಒಂದು ಹಗ್ಗ ಕಟ್ಟಿ ನೀರಿಗೆ ಇಳಿಯುವುದು, 100 ಮೀಟರ್ ಕೆಲವೊಮ್ಮೆ ಆಳಕ್ಕೆ ಹೋಗ್ತೇನೆ, ಆವಾಗ ಜೀವಕ್ಕೆ ಅಪಾಯವಿದೆ. ಅದಕ್ಕಾಗಿ ಈಗ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ತಾಂತ್ರಿಕತೆ ಮುಂದುವರೆದಿದೆ. ಒಂದು ಅಂಡರ್ ವಾಟರ್ ಕಮ್ಯುನಿಕೇಷನ್ ಸಿಸ್ಟಮ್, ನೀರಡಿಯಲ್ಲಿ ಸಂವಹನ ಒಂದು ಸಲಕರಣೆ ಅಥವಾ ಸಾಧನ. ಇದನ್ನು ಶ್ರೀಯುತ ಮೈಕಲ್ ಡಿಸೋಜರ್ ಅವರು ಸುಮಾರು 6.5 ಲಕ್ಷ ಇದರ ಕಾಸ್ಟ್ ಕ್ರಯ ಆಗಿತ್ತು. ಇದನ್ನು ಶ್ರೀಯುತ ಈಶ್ವರ್ ಮಲ್ಪೆ ಅವರು ಬೆಂಗಳೂರಿಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದು ಇಂದು ಸಾಯಂಕಾಲ ನಾವು ನಮ್ಮ ಮೈಕಲ್ ಡಿಸೋಜಾ ಚಾರಿಟಿ ಟ್ರಸ್ಟ್ನ ಟ್ರಸ್ಟೀಸ್ ಆದ ಶ್ರೀಯುತ ಸ್ಟೀವನ್ ಪಿಂಟೋ, ಶ್ರೀಯುತ ಆಸ್ವಾಲ್ಡ್ ರೊಡ್ರಿಗಸ್ ಅವರ ಸಮ್ಮುಖದಲ್ಲಿ ನಾವು ಈ ಉಪಕರಣವನ್ನು ಈಶ್ವರ್ ಮಲ್ಪೆ ಮತ್ತು ಅವರ ತಂಡದವರಿಗೆ ನಾವು ದಾನವಾಗಿ ನೀಡಿದ್ದೇವೆ. ಸಮರ್ಪಣಾ ಪರಿವಾರ ಟ್ರಸ್ಟ್ ದಾನಿಲಿಟ್ಟು ಪುಂಜೋಲಿನ ದಿನಾಚರಣೆ 2020 ಸಾಧಕಿಯರಿಗೂ ಸಮ್ಮನ ಪರಿವಾರ ಕುಟುಂಬ ಮಿಲನ ಕಾರ್ಯಕ್ರಮ ಕೊಲ್ಯಾಡು ನಡೆತದ. ಉಳ್ಳಾಲ ತಾಲೂಕುದ ಕೊಲ್ಯಾಡು ನಡತಿನ ಸಮರ್ಪಣಾ ಪರಿವಾರ ಟ್ರಸ್ಟ್ದ ಪೊಂಜೋಲಿನ ದಿನಾಚರಣೆ 2020 ಸಾಧಕಿಯರಿಗೂ ಸಮ್ಮನ ಪರಿವಾರ ಕುಟುಂಬ ಮಿಲನ ಕಾರ್ಯಕ್ರಮನು ಕರ್ನಾಟಕ ರಾಜ್ಯ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ ಡಿಎಸ್ ಗಟ್ಟಿ ಉದಿಪನ ಮಲ್ತೆರು. ಬೇತೆ ಬೇತೆ ವಲಯದ ಸಾಧಕಿಯರಾಯಿನ ಮೈಮುನಾ ಎಂಎ ಹರೇಕಳ, ಚಂದ್ರಕಲಾ ಎಸ್, ಲಿಜಿ ನೊರುಹ್ನಾ, ಸುಮಂಗಲೀರಾವ್ ವಜ್ರಾ ಗುಜರನ್ ಮೊಕ್ಲೆಗ ತಮ್ಮನದ ಮರ್ಯಾದೆ ಮಲ್ತೆರು. ಸಮರ್ಪಣಾ ಪರಿವಾರ್ ಪುಂಜುಲಿನ ಘಟಕದ ಗುರ್ಕಾರ್ದಿ ಕುಸುಮಾ ಪ್ರಶಾಂತ್ ಉಡುಪ ಗುರ್ಕಾರ್ಮೆ ವಹಿಸಿದ್ದರು. ದೇರ್ಲಕಟ್ಟೆ ವಿದ್ಯಾರತ್ನ ಬರೋ ಸಂಸ್ಥೆದ ಕಾರ್ಯಂತೆರು ಸೌಮ್ಯ ಆರ್ ಶೆಟ್ಟಿ, ತಿಯಾ ಸಮಾಜದ ಗುರ್ಕಾರ್ಯರು ಜಯಂತ ಕೊಂಡಾಣ, ಲಯನ್ಸ್ ಕ್ಲಬ್ ಪೆರ್ಮನ್ನೂರು ವಲಯ ಗುರ್ಕಾರ್ದಿ ಜಸಿಂತಾ ಮೆಂಡೋನ್ಸಾ ಕಾರ್ಯಕ್ರಮಟು ಪಾಲ್ಗೊಳ್ಳುತ್ತಿದ್ದರು. 100,000 ದನಗಳನ್ನು ಸಾಕುವಷ್ಟು ಸಾಮರ್ಥ್ಯ ನಿಮಗೆ ದೇವರು. ನಮ್ಮ ತಂದೆ ತಾಯಿಯನ್ನು ಯಾವತ್ತೂ ಕೂಡ ನಾವು ಗೌರವಿಸುವುದರ ಮುಖಾಂತರ ನಮ್ಮೆಲ್ಲರ ಶಕ್ತಿಯಾಗಿ ಇದ್ದವರು ನಮ್ಮ ತಾಯಿ ಅಂತ ನಾನು ಎಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಎಲ್ಲ ನಮ್ಮ ತಾಯಂದಿರನ್ನು ಕೂಡ ಇವತ್ತು ನೆನಪಿಸುವ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಇವತ್ತು ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ, ಎಲ್ಲಿ ಮಹಿಳೆಯರನ್ನು ಗೌರವಿಸ್ತಾರೋ ಅಲ್ಲಿ ಕೂಡ ದೇವರು ನೆಲೆಸ್ತಾರೆ ಎನ್ನುವಂತಹ ವಾಸ್ತವವು ಸತ್ಯ. ಎತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತತ್ರ ದೇವತವ ಅಂತ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲಿ ಮಹಿಳೆಯ ಯಾವ ಮನೆಯಲ್ಲಿ ಹೆಣ್ಣಾದವಳು ಒಳ್ಳೆ ನೆಮ್ಮದಿಯಿಂದ ಆರೋಗ್ಯಕರವಾಗಿ ಅತ್ಯುತ್ತಮ ಒಂದು ಪಾಸಿಟಿವ್ ಮೈಂಡಲ್ಲಿ ಯಾವ ಮನೆ ಇರ್ತದೆ ಆ ಮನೆ ಬೆಳಗ್ತದೆ, ಆ ಮನೆಯ ಮಕ್ಕಳು ಬೆಳಗ್ತಾರೆ, ಮನೆಯವರು ಬೆಳಗ್ತಾರೆ. ಅದು ನಾವು ಕಂಡುಕೊಂಡಂತಹ ಸತ್ಯ. ಈ ದಿವಸ ನಾವು ಮಾಡಿದಂಥ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಮಾಡಬೇಕು, ಅದನ್ನು ವಿಭಿನ್ನವಾಗಿ ಹೇಗೆ ಮಾಡಬಹುದು ಎನ್ನುವಂಥ ಒಂದು ಯೋಚನೆ ಮಾಡಿದಾಗ ನಮಗೆ ಸಿಕ್ಕಿದ್ದು ಮಹಿಳೆಯರ, ವಿಶೇಷವಾಗಿ ಅವರು ಮನೆಯಲ್ಲೆಲ್ಲ ಅಡುಗೆ ಕೋಣೆಯಲ್ಲಿದ್ದು ಕೆಲಸ ಮಾಡುವವರು, ಅವರಿಗೆ ಒಂದು ಕಾಂಪಿಟೇಷನ್ ಇಟ್ಟರೆ ಹೇಗೆ ಎನ್ನುವಂಥ ಒಂದು ದೃಷ್ಟಿಯನ್ನಿಟ್ಟುಕೊಂಡು ನಾವು ಮಹಿಳೆಯರಿಗೆ ಅಡುಗೆ ಸ್ಪರ್ಧೆಯನ್ನು, ಬೆಂಕಿಯಿಲ್ಲದ ಅಡುಗೆ ಮಾಡುವಂಥ ಸ್ಪರ್ಧೆಯನ್ನು ಆಯೋಜಿಸಿದೆ. ಬಹುಶಃ ನಾವೊಂದು 5-6 ಟೀಮ್ ಬರ್ಬೋದು ಅಂತ ನಾವು ಯೋಚನೆ ಮಾಡಿದೆವು. ಇದು ಮಂಗಳೂರಿಂದ ಆ ಭಾಗದಿಂದಲೂ ಕೂಡ ತಂಡಗಳು ಬಂದು ಸುಮಾರು 15ಕ್ಕಿಂತಲೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು ನಮಗೆ ಬಹಳ ಖುಷಿ ಕೊಟ್ಟಂಥ ವಿಚಾರ. ಅದರೊಟ್ಟಿಗೆ ನಾವು ನಮ್ಮವರಿಗೆ ದೇಶಭಕ್ತಿ ಗೀತೆಯನ್ನು ಮಾಡುವೆ ಅಂತೇಳಿ ಯೋಚನೆ ಕೂಡ ಮಾಡಿದೆವು. ಇದು ಕೂಡ ಎಲ್ಲರೂ ಸೇರಿಕೊಂಡು ಮಾಡಿದಂಥ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಸಾಗ್ತಿದೆ. 25ನೇ ವರ್ಷದ ಶ್ರೀರಾಮೋತ್ಸವ ಕಾರ್ಯಕ್ರಮ ಕದ್ರಾ ಮೈದಾನಡು ಮಾರ್ಚ್ 26-21 ಮುಟ್ಟ ನಡಪೆರೆಯುತ್ತದೆ. ಕುಡ್ಲದ ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡು ಲೆಪ್ಪೋಲೆ ಬಿಡುಗಡೆ ಮಲ್ತಿದರು. ವಿಶ್ವ ಹಿಂದೂ ಪರಿಷತ್ ಕುಡ್ಲಾಬೊಕ್ಕ ರಾಮೋತ್ಸವ ಸಮಿತಿ ದಾಡಿಲಿಟ್ಟು 25ನೇ ವರ್ಷದ ಶ್ರೀರಾಮೋತ್ಸವ ಕಾರ್ಯಕ್ರಮ ಮಾರ್ಚ್ 26-21 ಮುಟ್ಟ 4 ದಿನ ಕುಡ್ಲದ ಕದ್ರಾ ಮೈದಾನಡು ನಡಪೆರೆ ಉಂಡು. ಅಂಜಾದು ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡು ಸೋಮವಾರ ವಿಶ್ವ ಹಿಂದೂ ಪರಿಷತ್ ನಾಯಕಿಯರು ಇತ್ತದು ಕಾರ್ಯಕ್ರಮದ ಲೆಪ್ಪೋಲೆ ಬಿಡುಗಡೆ ಮಲ್ತೆರು. ಸುದ್ದಿಕೂಟಡು ಶರವು ರಾಘವೇಂದ್ರ ಶಾಸ್ತ್ರಿಲು ಪಾತೆರ್ದು 25ನೇ ವರ್ಷದ ರಾಮೋತ್ಸವಡು ಈ ಸರ್ತಿ ಗಡ್ದಡ್ ಆಚರಣೆ ಮಲ್ತೊಂದುಲ್ಲ. ಹಿಂದೂ ಸಮಾಜ ದೇನು ಬುಡಂದೆ ಆಚರಣೆ ಮಲ್ಪೊಡು. ಸನಾತನ ಧರ್ಮ ಒರಿಪಾದ ಬುಳೆಪಾಯರೆ ಪ್ರತಿಯೊರಿಯಲ ಪ್ರತಿಜ್ಞೆ ಮಲ್ಪೊಡು. ಈ ಕಾರ್ಯಕ್ರಮ ಗೆಲ್ಮಿಡ ನಡಪಡಂದು ಎಡ್ಡೆಪ್ಪು ಬಯಕೇರು. ಡಾಕ್ಟರ್ MB ಪುರಾಣಿಕೆರು ಪಾತೆರ್ದು ನಮ್ಮ ಧರ್ಮಗೂ ಬೇತೆ ಧರ್ಮಡ್ದು ತೊಂದರೆ ಉಂಡು. ಈ ಮಾತನಾಡುಟು ಅಯೋಧ್ಯೆಡು ಭವ್ಯ ರಾಮ ಮಂದಿರ ಆತಂಡು. ಈ ವರ್ಷ ರಾಮೋತ್ಸವದ ಬೊಳ್ಳಿ ಪರ್ವ ಆಚರಣೆ ಮಲ್ತೊಂದುಲ್ಲ. ಮಾರ್ಚ್ 26-21 ಮುಟ್ಟ ಕದ್ರಾ ಮೈದಾನಡು ಈ ಕಾರ್ಯಕ್ರಮ ನಡಪೆರೆ ಉಂಡು ಎಂದು ಪಂಡೆರು. ಮೋನಪ್ಪ ಭಂಡಾರಿ, ಸುದರ್ಶನ್ ಮೂಡಬಿದ್ರೆ ಬೊಕ್ಕ ನಾಯಕಿಯರು ಸುದ್ದಿಕೂಟಡಿತ್ತರು. ಬೆಳ್ಳಿ ಹಬ್ಬವನ್ನು ಆಚರಿಸಲಿಕ್ಕೆ ನೀವು ಹೊರಟಿದ್ದೀವಿ. ಆ ಮಹಾಗಣಪತಿ ಶರಭೇಶ್ವರ ದೇವರು ನಮಗೆ ನಿಮಗೆಲ್ಲ ಅದನ್ನು ವಿಜೃಂಭಣೆಯಿಂದ
ನಡೆಸಲಿಕ್ಕೆ ಬೇಕಿದ್ದ ಶಕ್ತಿ ಕೊಡಲಿಕ್ಕೆ ಜನರ ಹಾಗೂ ಅನೂಚಾನ ಕಾಲ ಹಿಂದೂ ಸಮಾಜ ಈ ಹಬ್ಬವನ್ನು ನಿರಂತರ ವಿಶ್ವ ಹಿಂದೂ ಪರಿಷತ್ತಿಗೆ ನಡೆಸಿಕೊಂಡೇ ಬರಲಿಕ್ಕೆ ಬೇಕಾದ ಶಕ್ತಿಯ ಗಟ್ಟನ್ನು ಒಪ್ಪಂದವನ್ನು ಕೊಟ್ಟು ಆ ಸಮಾಜೋತ್ಸವವನ್ನು ಯಶಸ್ವಿಗೊಳಿಸಿ ನಮ್ಮ ಸನಾತನ ಉಳಿಸಿ ಬೆಳೆಸಿ ಈ ಹಿಂದೂ ಭಾರತ ದೇಶ ವಿಶ್ವಕ್ಕೆ ಗುರುವಾಗುವಾಗೆ ಆ ದಾರಿಯನ್ನು ತೋರಿಸಿ ಅಂತ ಹೇಳಿಕೊಂಡು 25 ವರ್ಷದಿಂದ ವ್ಯವಸ್ಥಿತವಾಗಿ ರಾಮೋತ್ಸವವನ್ನು ಆಚರಿಸ್ತಾ ಇದ್ದು ಈ ವರ್ಷ 25ನೇ ವರ್ಷ ಬೆಳ್ಳಿ ಹಬ್ಬ ಒಂದು ಘಟ್ಟ, ಪ್ರಮುಖವಾದಂಥ ಘಟ್ಟ. ಇದರಲ್ಲಿ ಆರಂಭದಿಂದ ಇದ್ದಂತಹ ತುಂಬ ಜನ ನಮ್ಮ ಯುವಕರು ಹಿರಿಯರೆಲ್ಲ ಇದ್ದೀರಿ. ಈ ವರ್ಷದ ರಾಮೋತ್ಸವ 26, 27, 28, 29ರವರೆಗಿದೆ. ಅತ್ಯಂತ ವೈಭವದಿಂದ ಕದ್ರಿ ಆ ದೊಡ್ಡ ಮೈದಾನದಲ್ಲಿ ವ್ಯವಸ್ಥಿತವಾಗಿ ನಡೀಲಿಕ್ಕಿದೆ. ಕುಡ್ಲದ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಪ್ರತಿಷ್ಠಾ ವರ್ಷದ ಆಚರಣೆ ಮಲ್ಲ ಉಚ್ಚಯ್ಯ ಸೇರಿದು ವರ್ಷಾದಿ ಮಾಪೂಜೆ 2 ದಿನ ನಡೆತೊಂದಿತ್ತದು. ಸೋಮವಾರ ರಾತ್ರಿ ಪೇರು ಉರ್ಕರ್ ಪಾವನ ಪೂಜೆ ನಡೆತಂಡ. ಕುಡ್ಲದ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಪ್ರತಿಷ್ಠಾ ವರ್ಧಂತಿ ಮಲ್ಲ ಉಚ್ಚಯ್ಯ ಸೇರಿದು ವರ್ಷಾದಿ ಮಾಪೂಜೆ 2 ದಿನ ನಡೆತೊಂದಿತ್ತದು. ಸೋಮವಾರ ರಾತ್ರಿ ಮಹಾರಂಗ ಪೂಜೆ ಬೊಕ್ಕ ಪೇರು ಉರ್ಕರ್ ಪಾವನ ಪೂಜೆಗೆ ಅಟ್ಟಣೆ ಆದಿತ್ತಂಡ. ಪ್ರತಿಷ್ಠಾ ವರ್ಷಾಚರಣೆದ ಲೆಕ್ಕೊಡು ಕಾಂಡೆ ಕಲಶ ಪ್ರತಿಷ್ಠಾ ಪ್ರಧಾನ ಹೋಮ, ಸಾನ್ನಿಧ್ಯ ಕಲಶಾಭಿಷೇಕ, ಮಧ್ಯಾಹ್ನ ಸರ್ವಾಲಂಕಾರ ಮಾಪೂಜೆ, ರಾತ್ರಿ ಶ್ರೀದೇವಿ ಮಹಾರಂಗ ಪೂಜೆ ಆದ ಪೇರು ಉರ್ಕರ್ ಪಾವನ ಪೂಜೆ ನಡೆತಂಡ. ಮಾಪೂಜೆ ಕರಿತದು ಪಿದಾಯಿದ ದರ್ಶನ ಬಲಿ, ಕಟ್ಟೆ ಬಲಿ, ಭಕ್ತರೆಡ್ದು ಮಡಸ್ಥಾನ, ಕಂಚಲ ಸೇವೆ ನಡೆದು ನಡೆದು ಮುಕ್ಕ ಶ್ರೀ ಮಾರಿಯಮ್ಮ ಗುಂಡ ಸೇರಿಯರು. ಉರಪರ ಊರ ಬಾರಿ ಜನ ಭಕ್ತರು ಉರ್ವದ ಪೂಜದ ಪುರ್ತುಡು ಇತದು ಪರಕೆ ಪಾಡ್ದು ಶ್ರೀ ಮಾರಿಯಮ್ಮ ದೇವಿರ್ನ ಇಂಬು ನಟ್ಟುಂಡೆರು. ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರು ಲಕ್ಷ್ಮಣ ಅಮೀನ್ ಕೋಡಿಕಲ್, ಏಳುಪಟ್ನ ಮೊಗವೀರ ಸಂಯುಕ್ತ ಸಮೇತ ಗುರುಕಾರ್ಯರು ಲೋಕೇಶ್ ಸುವರ್ಣ ಕುದ್ರೋಳಿ ಮೂಜನೆ ಗ್ರಾಮ, ಮುಕ್ತೇಸರಾಯನ ಮಾಧವ ಪುತ್ರಾನ್ ಗುರಿಕಾರ್ಯರು ಕುದ್ರೋಳಿ 1ನೇ ಗ್ರಾಮ, ಯಾದವ ಸುವರ್ಣ ಕುದ್ರೋಳಿ 2ನೇ ಗ್ರಾಮ, ಮೋಹನ್ ಕುಮಾರ್ ಕುದ್ರೋಳಿ 3ನೇ ಗ್ರಾಮ, ಪುರುಷೋತ್ತಮ್ ಕೋಟ್ಯಾನ್ ಬೊಕ್ಕಪಟ್ನ, ಯಶವಂತ ಪಿ ಮೆಂಡನ್ ಬೋಳೂರು, ರಂಜನ್ ಕಾಂಚನ್ ಬೋಳೂರು, ವಾಸುದೇವ ಸಾಲ್ಯನ್ ಬೆಕ್ಕಂಪಾಡಿ, ಸುರೇಶ್ ಕುಂದರ್ ಕೋಳೂರು, ಅಮರನಾಥ ಸುವರ್ಣ ಗುರಿಕಾರ್ಯರು ಪಣಂಬೂರು ಬೊಕ್ಕ ಗ್ರಾಮದ ಭಕ್ತರು ಈ ಪುರ್ತುಡು ಇತದು ಕಾರ್ಯಕ್ರಮನು ಪೊರ್ಲು ಮಲ್ತು ಕೊರಿಯರು. ಅಂಗಾರೆ ರಾತ್ರಿ ನೈವೇದ್ಯ ಬಲಿ, ಮಹಾರಾಶಿ ಪೂಜೆ, ಮನದಾನಿ ಪುಲ್ಯಕಾಡೆ ಮಾರಿದೇರುನ ತೇರದ ಉಚ್ಚಯ್ಯ ಮಾತ ಅಟ್ಟಣೆ ಮಲ್ತದೇರು. ಬಂಟ್ವಾಳ ತಾಲೂಕು ಮೂಡು ನಡುಗೋಡು ಗ್ರಾಮದ ನಡ್ಯೋಡಿ ಗುತ್ತದ ಗಡಿಪತ್ತಿನಾರು ಕರಿದುಪೋಯಿನ ನೋಣಯ್ಯ ಶೆಟ್ರಿನ ನೂದನೆ ಜನ್ಮ ವರ್ಷಾಚರಣೆಲೆ ಕೊಡುವೈತಾರ ಕೊಡಮಂದಾಯೆ ಪಿಲಿಚಾಮುಂಡಿ ಅಣ್ಣಪ್ಪ ಪಂಜುರ್ಲಿ ಲೆಕ್ಕೆಸಿರಿ ಮೈಸಂದಾಯೆ ಬೊಕ್ಕ ಪರಿವಾರ ದೈವಲಿಗು ಧರ್ಮ ನೇಮ ಕೊರಿಯರು.
ಬಂಟ್ವಾಳ ತಾಲೂಕು ಮೂಡುನಡುಗೋಡು ಗ್ರಾಮದ ನಡ್ಯೂಡಿಗುತ್ತು ಕೊಡಮಣಿತ್ತಾಯೆ ಪಿಲಿಚಾಮುಂಡಿ ಅಣ್ಣಪ್ಪ ಪಂಜುರ್ಲಿ ಕಲ್ಕುಡ ಕಲ್ಲುಟಿ ವಿಷ್ಣುಮೂರ್ತಿ ಲೆಕ್ಕೆಸಿರಿ ಮೈಸಂದಾಯ ಕರಿಯಮಲ್ಲ ಗ್ರಾಮ ದೈವಲಿನ ಧರ್ಮ ಚಾವಡಿಡು ಆಯ್ತಾರ ಧರ್ಮ ನೇಮ ಅಟ್ಟಣೆ ಮಲ್ತದಿತ್ತೇರು ನಡ್ಯೂಡಿಗುತ್ತುಡು ದುಂಬು ಗಡಿಪತ್ತು ದಿನಾರು ಕರಿದು ಪೋಯಿನ ಪರಮೇಶ್ವರ ಶೆಟ್ರಿನ ಮಲ್ಲಮ್ಮಗೆ ಗಡಿಪತ್ತಿನಾರು ಕರಿದು ಪೋಯಿನ ನೋಣಯ್ಯ ಶೆಟ್ರಿನ 100ನೇ ವರ್ಷದ ಜನ್ಮ ಶತಾಬ್ದಿ ವರ್ಷಾಚರಣೆದ ಪೊರ್ತುಡುದಿವನ್ನ ಈ ಇಸೀಸ ಧರ್ಮ ನೇಮಡು ಐತಾರ ಕಾಂಡೆ ಶಾರಿ ಪಾಡ್ದು ಕೈಲ್ ಕಡ್ಪುನ ತೋರಣ ಮುಹೂರ್ತ ಆದ ಕೊಡಮಂದಾಯಿ ಬೊಕ್ಕ ಪಂಜುರ್ಲಿ ದೈವಲಿನ ದರ್ಶನ ಸೇವೆ ನಡೆತಂಡ ಕೊಡಮಂದಾಯಿ ಬೊಕ್ಕ ಪಿಲಿಚಂಡಿ ದೈವಲಿಗ ಧರ್ಮ ನೇಮ ಕೊರ್ದು ಇಂಬುನಟ್ಟೊಂಡೇರು ಮಧ್ಯಾಹ್ನ ನುಪ್ಪ ಪ್ರಸಾದ ನಡೆತಂಡ ನಡ್ಯೂಡಿಗುತ್ತು ಪರಮೇಶ್ವರ ಶೆಟ್ರನ ಕುಟುಂಬದ ಅಮ್ಮು ಶೆಟ್ಟಿ ಸಂಸಾರ, ದಿವಾಕರ ಶೆಟ್ಟಿ ಸಂಸಾರ, ವಿಠಲ ಶೆಟ್ಟಿ ಬೊಕ್ಕ ಮಾಲತಿ ಸಂಸಾರ, ತಿಮ್ಮಪ್ಪ ಶೆಟ್ಟಿ ಸಂಸಾರ, ನಡ್ಯೂಡಿಗುತ್ತು ನೋಣಯ್ಯ ಶೆಟ್ರನ ಕುಟುಂಬದ ರಮೇಶ್ ಶೆಟ್ಟಿ ಸಂಸಾರ, ಶಂಕರ್ ಶೆಟ್ಟಿ ಸಂಸಾರ, ಶಿವರಾಮ್ ರೈ ಬೊಕ್ಕ ನಳಿನಿ ಸಂಸಾರ, ಮೂಡುನಡುಗೋಡು ಗ್ರಾಮದ ಕುಲು ಪರ ಊರ ದೈವ ಭಕ್ತರು ಈ ಪೊರ್ತುಡಿತ್ತೇರು. ಮಾತಲ ಮುಲ್ಪ ಕಾರಣ ಮಾತ್ರ ಅಪ್ಪನ ಶಕ್ತಿಡು ಭಕ್ತಿರ್ನ ಸಾಕಾರುಡು ಅಭಿವೃದ್ಧಿ ಆತನಂದು ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತರು ಸಸಿಬಿತ್ಲು ಭಗವತಿ ದೇವಸ್ಥಾನ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರಾದಿತ್ತಿನ ಆರು ಮುಗಿತಲ ಧಾರ್ಮಿಕ ಸಭೆಟು ಗುರ್ಕಾರ್ಯ ವಹಿಸುತ್ತಿದ್ದರು. ಕುಡ್ಲಾ ತಾಲೂಕು ಹಳೆಯಂಗಡಿದ ಸಸಿಬಿತ್ಲು ಶ್ರೀ ಭಗವತಿ ದೇವಸ್ಥಾನದ ಬ್ರಹ್ಮಕಲಶದ ದಿನ ಐತಾರ ಅಕೇರಿದ ಧಾರ್ಮಿಕ ಸಭೆ ದುಂಬುದ ಲೋಕಸಭಾ ಸದಸ್ಯರು ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮಿಡ ನಡೆತಂಡ ಶ್ರೀ ಭಗವತಿ ದೇವಸ್ಥಾನ ಟ್ರಸ್ಟ್ ಗುರ್ಕಾರ್ಯರು ಸಾಹಿತಿ ವಾಮನ ಗಿಡ್ಯ ಎತ್ಕೊಂಡರು. ಶಾಸಕರು ಡಾಕ್ಟರ್ ವೈ ಭಾರತ್ ಶೆಟ್ಟಿ ಸಭೆಯನ್ನು ಉದಿಪನ ಮಲ್ತದ ಪಾತಿರ್ದು ಬ್ರಹ್ಮಕಲಶದಂಚಿನ ಕಾರ್ಯಕ್ರಮಲಿಡ ಹಿಂದೂ ಸಮಾಜನು ಒಟ್ಟು ಸೇರವನ ಕಾರ್ಯ ಮಲ್ಪುಡಾಯಿನ ಅಗತ್ಯ ಉಂಡು ಎಂದು ಪಂಡೇರು. ಸುಳ್ಯದ ಶಾಸಕರು ಭಾಗೀರಥಿ ಮುರುಳ್ಯ ಪಾತಿರ್ದು ಮಾತಿರಿಗಳ ಎಡ್ಡೆಪ್ಪು ಬೈಕೇರು. ದೇವಸ್ಥಾನದ ಅಭಿವೃದ್ಧಿಗೆ ಸಾಕಾರ ಕೊರ್ನಕ್ಳಿಗೂ ತಮ್ಮನದ ಮರ್ಯಾದೆ ಮಲ್ತೇರು. ಆಡಳಿತ ಸಮಿತಿ ಗುರ್ಕಾರ್ಯರು ವಾಮನ ಇಡ್ಯ, ಆಡಳಿತ ಮುಕ್ತೇಸರರು ಚಂದ್ರಶೇಖರ ಬೆಳ್ಚಡ, ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್, ಅನುವಂಶಿಕ ಮುಕ್ತೇಸರರು ಬೊಕ್ಕ ಪ್ರಧಾನ ಪೂಜೆ ಮಲ್ಪುನ ಶ್ರೀನಿವಾಸ ಯಾನೆ ಅಪ್ಪು ಪೂಜಾರಿ ಪೂಜೆ ಮಲ್ಪುನ ವರ್ಗದಕ್ಲೆಗೂ ದಾನಿಲೆಗೂ ಸ್ವಯಂ ಸೇವಕರಿಗೂ ತಮ್ಮನದ ಮರ್ಯಾದೆ ಸಂದಾಯ್ತ ಮಲ್ತೆರು. ನಳಿನ್ ಕುಮಾರ್ ಗುರ್ಕಾರ್ಮೆದ ಭಾಷಣ ಮಲ್ತದ ಮಾತಲ ಮುಲ್ಪ ಕಾರಣ ಮಾತ್ರ ಅಪ್ಪನ ಶಕ್ತಿಡು ಭಕ್ತಿರ್ನ ಸಾಯ ಸಾಕಾರುಡು ಅಭಿವೃದ್ಧಿ ಆತನೆಂದು ಪಂಡೆರು. ಒಡಿಪು ಶಾಸಕರು ಯಶ್ಪಾಲ್ ಎ ಸುವರ್ಣ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ಐಕಳ ಭಾವ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಉದ್ಯಮಿ ಏಕನಾಥ ಎಸ್ ಅಮೀನ್, ಬೊಂಬಾಯಿ ಭಗವತಿ ದೇವಸ್ಥಾನದ ಕುಮಾರಸ್ವಾಮಿ, ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಚಂದ್ರಹಾಸ ಉಳ್ಳಾಲ, ಭಗವತಿ ದೇವಸ್ಥಾನ ಉಪ್ಪಳದ ಸುಕುಮಾರ್ ಉಪ್ಪಳ, ಜಯಕೃಷ್ಣ ಶೆಟ್ಟಿ ಬೊಂಬಾಯಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಗಿರೀಶ್ ಬಿನ್ನೆರಾದಿತ್ಯರು. ಬೊಂಬಾಯಿ ಸಮಿತಿದ ವೇದ ಪ್ರಕಾಶ್ ಶ್ರೀಯಾನ್, ಸಮಿತಿದ ಮೋಹನ್ ಕೋಟ್ಯಾನ್ ಬೊಂಬಾಯಿ, ಪದ್ಮನಾಭ ಬಂಗೇರ,
ವಿದ್ವಾನ್ ಡಾಕ್ಟರ್ ಸೋಂದಾ ಭಾಸ್ಕರ್ ಭಟ್, ಶ್ರೀಪತಿ ಭಟ್ ಪೊಯ್ಯಗುಡ್ಡೆ, ಮುರಾ ಸದಾಶಿವ ಶೆಟ್ಟಿ ಈ ಪೊರ್ತೊಡಿತ್ತೇರು. ರಾಜೇಂದ್ರ ಪ್ರಸಾದ್ ಇಕ್ಕಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯೇರು. ಆ ದೇವರ ಬಗ್ಗೆ ಇರುವಂಥ ಭಾವನೆ ಏನಿದೆ ನಮ್ಮನ್ನೆಲ್ಲ ಒಟ್ಟು ಹಿಡಿದಿದೆ ಹಿಂದೂಗಳನ್ನು. ದೊಡ್ಡ ಸಮಸ್ಯೆ ಏನಾದರೂ ಒಂದಿದ್ರು ಸಹ ಎಲ್ಲೋ ಒಂದು ಕಡೆ ನಾವು ಜಾತಿ ಅಂತ ವಿಂಗಡಿಸ್ಕೊಂಡಿದ್ದೇವೆ. ವಿಂಗಡಣೆ ಆದ ನಂತರ ನಮ್ಮನ್ನು ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳಿರ್ಬೋದು, ಎಲ್ಲ ಪಕ್ಷದವ್ರು ಇರ್ಬೋದು, ಅವರು ಇವರು ಅಂತ ಇಲ್ಲ, ಎಲ್ಲರೂ ಸಹ ಎಲ್ಲೋ ಒಂದು ಕಡೆ ನಮ್ಮನ್ನು ತುಂಡು ಮಾಡುವಂಥ ಪ್ರಯತ್ನ ಸಮಾಜದಿಂದ ಎಲ್ಲ ಕಡೆಯಿಂದ ಸಹ ಆಗ್ತಾ ಇದೆ. ಅದನ್ನು ಮೆಟ್ಟಿ ನಿಂತರೆ ಮಾತ್ರ ಹಿಂದೂ ಸಮಾಜ ಮುಂದೆ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಕಾರ್ಯಕ್ರಮಕ್ಕೆ ಹೋಗ್ತಾ ಇದೆ 2-3 ಕಾರ್ಯಕ್ರಮ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಇದೆಲ್ಲ ಮುಗಿಸಿಕೊಂಡು ದೇವಿಯ ಕೃಪೆಯನ್ನು ನಾನಿಲ್ಲಿ ಬರುವಂಥ ಒಂದು ಸೌಭಾಗ್ಯ ನನಗೂ ಇತ್ತೇನ. ದೇವಿಯ ಪ್ರಸಾದ ಸ್ವೀಕಾರ ಮಾಡುವಂಥ ಒಂದು ಸುಯೋಗ ನನಗೆ ಸಿಕ್ಕಿದ ಕಾರಣ ನಾನಿಲ್ಲಿ ಬರುವಂತೆ ಆಯಿತು. ಪ್ರಶಾಂತವಾದ ವಾತಾವರಣ, ಒಂದು ಕಡೆಯಿಂದ ಭೋರ್ಗರೆಯುವ ಸಮುದ್ರದ ಅಲೆಗಳಿದ್ದರೆ ಮತ್ತೊಂದು ಕಡೆಯಿಂದ ತಂಗಾಳಿಯಾಗಿ ಬೀಸುತ್ತಿರುವ ಗಾಳಿ, ಒಂದು ಕಡೆ ಪರಿಸರ ಮಧ್ಯದಲ್ಲಿ ಇವತ್ತು ಆಚೆಯಿಂದ ಕಾಡು, ಈಚೆಯಿಂದ ಸಮುದ್ರ, ಬೆಟ್ಟ, ಎಲ್ಲದರ ಮಧ್ಯದಲ್ಲಿರುವಂಥ ಭಗವತಿ ದೇವಿಯ ದರ್ಶನ ಮಾಡಿ ಇವತ್ತು ಬ್ರಹ್ಮಕಲಶವನ್ನು ಎಲ್ಲರೂ ಅದರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡಿದ್ದೀರಿ. ಅದರ ಒಂದು ಪುಣ್ಯ ನನಗೂ ಕೂಡ ಸಿಕ್ಕಿದೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಪರವಾಗಿ ಎಲ್ಲರಿಗೂ ಮಹಿಳಾ ದಿನಾಚರಣೆದ ಶುಭಾಶಯವನ್ನು ಹೇಳ್ತಿದ್ದೇನೆ. ಅದ್ಭುತವಾಗಿರ್ತಕ್ಕಂಥ ತಂಡ ಈ ಬ್ರಹ್ಮಕಲಶದ ಯಶಸ್ಸಿಗೆ ಕಾರಣೀಭೂತ ಆಗಿದೆ. ಆದರೆ ಈ ತಂಡದ ಹಿಂದೆ ಅನುಗ್ರಹ ಯಾರ್ದು ಕೇಳಿದ್ರೆ ಭಗವತಿ ಇದ್ದು, ಭಗವತಿಯ ಅನುಗ್ರಹದಿಂದ ಆ ಭಗವತಿಯ ಅಪೇಕ್ಷೆಗೆ ಸರಿಯಾಗಿ ಆಗಿದೆ. ಹಾಗೆ ನಾವು ಯೋಚನೆ ಮಾಡಿದೆವು, ಬ್ರಹ್ಮಕಲಶ ಮಾತ್ರ ಮಾಡಿದರೆ ಸಾಕ? ಬ್ರಹ್ಮಕಲಶ ಎಲ್ಲ ಕಡೆ ಆಗುತ್ತೆ. ಹಾಗಾಗಿ 3 ವಿಚಾರಗಳನ್ನು ಮುಂದಿಟ್ಟುಕೊಂಡು ಮಾಡಿದೆವು. ಈ ಎಲ್ಲ ನೀವು ಕೊಟ್ಟಿರುವ ಕಿರೀಟ, ಸನ್ಮಾನ, ರಾತ್ರಿ ಹಗಲು 3 ತಿಂಗಳು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಪಾದ ತಲಗಳಿಗೆ ನಾನು ಅರ್ಪಣೆ ಮಾಡ್ತೇನೆ. ಅದು ಅವರಿಗೆ ಸಮರ್ಪಿತ. ನಾನು ಅವರ ಒಬ್ಬ ಸೂತ್ರಧಾರಿ ಅಷ್ಟೇ, ಅವರ ಹೆಸರಿನ ಮುಂದೆ ಇರತಕ್ಕಂಥ ಒಬ್ಬ ನಾಮಧಾರಿ ಅಷ್ಟೇ ಅಂತ ತಿಳ್ಕೊಂಡು ಅದೆಲ್ಲವನ್ನು ಅವರ ಪಾದಕ್ಕೆ ಅರ್ಪಿಸ್ತಾ ಕಾಪು ತಾಲೂಕು ಬೆಳಪು ಗ್ರಾಮದ ಧರ್ಮ ಜಾರಂದಾಯ ದೈವಸ್ಥಾನಡು ಧರ್ಮ ದೈವಲೆಗ್ ಬ್ರಹ್ಮ ಕುಂಭಾಭಿಷೇಕ ನಡಪಾದಿರು. ಬಂಗಾರದ ಮುಗ ಆಯುಧ ಪದ್ದೈ ಮಲ್ಪಾದಿತ್ತದ ಅವಿನು ಸಮರ್ಪಣೆ ಮಲ್ತಿರು. ಒಡಿಪು ಜಿಲ್ಲೆ ಕಾಪು ತಾಲೂಕು ಬೆಳಪು ಗ್ರಾಮದ ಧರ್ಮ ಜಾರಂದಾಯ ದೈವಸ್ಥಾನಡು ಬ್ರಹ್ಮ ಕುಂಭಾಭಿಷೇಕ ಬೊಕ್ಕ ನೇಮದ ಕಾರ್ಯಕ್ರಮಲು 2 ದಿನ ನಡೆತಂಡು. ಬೆಟ್ಟಿಗೆ ವೆಂಕಟರಾಜ ತಂತ್ರಿಲಿನ ಪೌರೋಹಿತ್ಯಡು ಬ್ರಹ್ಮ ಕುಂಭಾಭಿಷೇಕದ ಕಾರ್ಯಲು ನಡೆತಂಡು. 2ನೇ ದಿನ ಕಾಂಡೆ ದೊಂಪಯ್ಯರಾದ ಗಣಯಾಗ, ನವಗ್ರಹ ಆರಾಧನೆ, ಪ್ರಧಾನ ಯಾಗ, ಕಲಶ ಆರಾಧನೆ ಮಲ್ತೆರು. ಧರ್ಮ ಜಾರಂದಾಯ ಬಂಟರಿಗ್ ಬಂಗಾರದ ಮುಗ ಆಯುಧ ಬೊಕ್ಕ ಪದ್ದೇಲಿನು ಮಲ್ಪಾದಿತ್ತದ ಅವಿನು ಸಮರ್ಪಣೆ ಮಲ್ತೆರು. ಪಂಚಾಮೃತ ಅಭಿಷೇಕ ಆದ ಬ್ರಹ್ಮ ಕಲಶ ನಡಪಾದ ತಂಬಿಲ ಕರಿತೆರು. ಮಧ್ಯಾಹ್ನ ದಾನಿಲೆಗ್ ತಮ್ಮನದ ಮರ್ಯಾದಿ ಸಂದಾಯ್ತ ಮಲ್ತಿ ನೀಡಿದ ಬೊಕ್ಕ ನುಪ್ಪ ಪ್ರಸಾದ ಅಟ್ಟಣೆ ಆದಿತ್ತನು. ಬೆಳಪು ಶ್ರೀ ಧರ್ಮ ಜಾರಂದಾಯ ದೈವಸ್ಥಾನ ಸೇವಾ ಸಮಿತಿದ ಮರ್ಯಾದಿ ಗುರ್ಕರಿರಾಯನ ಕೃಷ್ಣ ಶೆಟ್ಟಿ ಖಂಡಿಗುತ್ತು, ಸುಭಾಷ್ ಚಂದ್ರ ಶೆಟ್ಟಿ ದೊರೆಗಳ ಗುತ್ತು, ನಾರಾಯಣ ಪೂಜಾರಿ ಸಾನದ ಇಲ್ಲು, ಸುಂದರ ಪೂಜಾರಿ ಪೆಜುತ್ತಡಿ,
ಗುರ್ಕಾರ್ಯರು ಲೋಕೇಶ್ ಶೆಟ್ಟಿ ಬೆಳಪುಗುತ್ತು, ಒತ್ತು ಗುರ್ಕಾರ್ಯರು ಗಣೇಶ್ ಶೆಟ್ಟಿ ಕಲ್ಲಾಪುಗುತ್ತು, ಪ್ರಧಾನ ಕಾರ್ಯಂತರು ರಮಾನಂದ ಪೂಜಾರಿ ತೀರ್ಥತೋಟ, ಜೊತೆ ಕಾರ್ಯಂತರು ಯೋಗೀಶ್ ಪೂಜಾರಿ ಸಾನದ ಇಲ್ಲು, ಪಣವ್ ಗುರ್ಕಾರ್ಯರು ಪ್ರಕಾಶ್ ವಿ ಅಂಚನ್, ಜೊತೆ ಪಣವ್ ಗುರ್ಕಾರ್ಯರು ಉಮೇಶ್ ಪೂಜಾರಿ ಸಾನತೋಟ, ಬೊಕ್ಕ ಸದಸ್ಯರು ಬೊಂಬಾಯಿ ಸಮಿತಿದಕಲು, ಬೆಳಪು ಗ್ರಾಮದಕಲು, ಪರವೂರ ಭಕ್ತರು ಈ ಪೊರ್ತುಡಿತ್ತರು. ಪುತ್ತೂರು ತಾಲೂಕುದ ತೆಂಕಿಲ ಶ್ರೀ ಆದಿನಾಗಬ್ರಹ್ಮ ಮೊಗೀರ್ಕಳ ಸೇವಾ ಸಮಿತಿ ದಾನಿಲೆಟ್ ಆದಿನಾಗಬ್ರಹ್ಮ ಮೊಗೀರ್ಕಳ ಗರುಡಿಡ್ ಶನಿವಾರ ರಾತ್ರಿ ಮೊಗೀರ್ಲಿನ ನೇಮ ಬೊಕ್ಕ ಕರುಗತನಿಯ ದೈವದ ಕೋಲ ನಡೆತಂಡ. ತುಳುನಾಡ ಭೂತಾರಾಧನೆಡು ಬಾರಿ ವಿಶೇಷತೆಲಿನ ತೂವಲಿ ಸಾರತ್ತೊಂಜಿ ದೈವಲು ಒಂಜಿಕೊಂದು ಸಾರ ಭೂತಲು ಇಂಚ ಕರಾವಳಿ ಕರ್ನಾಟಕಡು ಸತ್ಯುಲಿನ ಶಕ್ತಿಲಿನ ವಿಶೇಷ ಆರಾಧನೆ ನಡತೊಂದುಂಡು. ಬ್ರಹ್ಮ ಬೈದರ್ಲು ಬ್ರಹ್ಮ ಮೊಗೇರ್ಲು ಕಾನದ ಕಟದಿರು ಇಂಚ ಅಮರ ವೀರ್ಯರ್ನ ಆರಾಧನೆ ಭಾರಿ ವಿಶೇಷವಾದ ನಡಪುಂಡು. ಕೋಟಿ ಚೆನ್ನಯ್ಯರು ಕುಜುಂಬ ಕಾಂಜೆ ಮಾಯಂದಳ್ ಇಂಚ ಬ್ರಹ್ಮ ಬೈದರ್ಲಿನ ಆರಾಧನೆ ನಡಪುನಂಚನೆ ಒಂತೆ ಎತ್ವಾಸಿಡು ಮುದ್ದ ಕಳಲೆ ಪೊಸ ಕಳಲೆ ಬೊಕ್ಕ ತನ್ನಿ ಮಾಣಿಕ ಇಂಚ ಬ್ರಹ್ಮ ಮೊಗಿರ್ಲಿನ ಆರಾಧನೆ ನಡತೊಂಡುಂಡು. ಪುತ್ತೂರುದ ತೆಂಕಿಲ ಶ್ರೀ ಆದಿನಾಗಬ್ರಹ್ಮ ಮೊಗೇರ್ಕಳ ಸೇವಾ ಸಮಿತಿದ ನಿಲಿಟ್ ಶನಿವಾರ ರಾತ್ರಿ ತೆಂಕಿಲ ಶ್ರೀ ಆದಿನಾಗ ಬ್ರಹ್ಮ ಗರುಡಿಡ್ ಮೊಗೇರ್ಲಿನ ನೇಮ ಮೊಗೇರ್ಲಿನ ದರ್ಶನ ನಡತಂಡ. ಸೇವಾ ಸಮಿತಿದ ಗುರ್ಕಾರ್ಯರು ಲೋಹಿತ್ ತೆಂಕಿಲ, ಕಾರ್ಯಂತರು ಗಣೇಶ್ ತೆಂಕಿಲ, ಪಣವ್ ಗುರ್ಕಾರ್ಯರು ಸುರೇಂದ್ರ ತೆಂಕಿಲ ಕಮ್ನಾರ್, ಸಮಿತಿದ ಮಾತಾ ಸದಸ್ಯರು ಗ್ರಾಮದಕ್ಲಿನ ಪರವಾದ TR ಮೋಹನ ಪೂಜಾರಿ ತೆಂಕಿಲ, ಊರ ಪರವೂರ ಭಕ್ತರು ಬ್ರಹ್ಮ ಮೊಗಿರ್ಲಿನ ನೇಮತೂದು ಇಂಬು ನಟ್ಟುಂಡಿರೋ. ಪುಲ್ಯಕಾಂಡೆ ಕೊರಗತನಿಯ ದೈವದ ಜೂಡುಕೋಲ ನಡತಂಡ.
ಭಜನೆ ಮಲ್ಪುನವು ದೇವರನ ಸೇವೆ ಅಂಚಾದು ಪಂತೊಡು ಜಯ ಅಪಜಯ ಇಜ್ಜಿಂದು ಶ್ರೀ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಚಂದ್ರಶೇಖರ ಐತಾಳ್ ಪಂತೆರು ಶ್ರೀ ಮಂಗಳದೇವಿ ಕರ ಸೇವಕರು ಬೋಳಾರ ಮಕ್ಕಳು ನಡಪಾಯಿನ ಒಡಿಪು ಸೇರಿದು ದಕ್ಷಿಣ ಕನ್ನಡ ಜಿಲ್ಲಾ ನಲಿಕೆ ಭಜನೆ ಪಂಥದ ಉದಿಪನುಡು ಆರು ಪಾತೆರ್ದು ಎಡ್ಡೆಪು ಬೈಕಿಯರು ಕುಡ್ಲದ ಮಹತೋಬಾರ ಶ್ರೀ ಮಂಗಳದೇವಿ ದೇವಸ್ಥಾನದ ಜಾತ್ರೆದ ಕೊಡಿಯೇರ್ನಾನಿ ಶ್ರೀ ಮಂಗಳದೇವಿ ಕರಸೇವಕರು ಬೋಳಾರ ಮಕ್ಕಳು ಶ್ರೀ ಮಂಗಳದೇವಿ ದೇವಸ್ಥಾನ ಆಡಳಿತ ಮಂಡಳಿದ ಸಾಕಾರರು ದೇವಸ್ಥಾನದ ಎದುರು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ನಲಿಕೆ ಭಜನೆ ಪಂಥ ನಡಪಾಯರು ತೊಡರು ಬಲ್ಪು ಪತ್ತಾದ ಕಾರ್ಯಕ್ರಮ ಶುರುವಾಂಡು ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಚಂದ್ರಶೇಖರ ಐತಾಳ್ ಪಾತೆರ್ದು 11 ಕುಟ್ಟದಕ್ಕಳು ನಡಪಾದ ಕೊರ್ಪನ ನಲಿಕೆ ಭಜನೆ ಅಪ್ಪೆ ಮಂಗಳಾದೇವಿನ ಇಂಬುಡ್ದು ಗೆಲ್ಮೇಡು ನಡಪಡಂದು ಎಡ್ಡೆಪು ಬೈಕ್ ಭಜನೆ ಮಲ್ಪನವು ದೇವರನ ಸೇವೆ ಅಂಚಾದ ಭಜನದ ಪಂತಡು ಜಯ ಅಪಜಯಾನ್ ಇಜ್ಜಿಂದು ಪಂಡೆರು ಮಂಗಳದೇವಿ ದೇವಸ್ಥಾನದ ವಂಶಿಕ ಆಡಳಿತ ಮುಕ್ತೇಸರರು ಅರುಣ್ ಐತಾಳ್ ಹರೀಶ್ ಐತಾಳ್ ಶ್ರೀ ಅಂಬಾ ಮಹೇಶ್ವರಿ ಭಜನಾ ಮಂಡಳದ ಗುರುಕಾರ್ಯರು ಸೀತಾರಾಮ ಎ ಪುಟ್ಟಣ ಕುಲಾಲ್ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು ಶ್ರೀ ಮಂಗಳದೇವಿ ಕರ ಸೇವಕರು ಬೋಳಾರ ಕೂಟದಗಳು ಈ ಪೊರ್ತೊಡಿತ್ತೇರು ಧಾರ್ಮಿಕ ಸಾಮಾಜಿಕ ನಾಯಕರು ಪ್ರವೀಣ್ ಕುಂಪಲ ಎತ್ಕೊಂದು ಕಾರ್ಯಕ್ರಮ ಸುಧಾರ್ಥ ಕೊರಿಯರು ರಡ್ಡು ಜಿಲ್ಲೆದ ಒಟ್ಟು 11 ಭಜನಾ ಕೂಟದಗಳು ನಲಿಕೆದ ಭಜನೆ ಪಂತೋಡು ಪಾಲ್ದೆತೊಂಡೆರು ಭಜನೆ ಹೇಳುವುದು ದೇವರ ಸೇವೆ. ಅಂತಹ ಯಾವುದೇ ಒಂದು ಮನಸ್ಸಿನಲ್ಲಿ ಅಂತಹ ಒಂದು ನಾವು ಜಯ ಪಡೆದಿದ್ದೇವೆ ಅಥವಾ ನಮಗೆ ಸೋಲಾಗಿದೆ ಎನ್ನುವಂತಹ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಎಲ್ಲರೂ ದೇವರ ಆ ಭಕ್ತಿಯಿಂದ ಮಾಡಿದಂತಹ ಭಜನೆ ಒಂದು ಸ್ಪರ್ಧೆ ಅಂತೇಳಿ ಇಡಬೇಕು. ಇಲ್ಲದ್ರೆ ನಮಗೆ ಅದರಲ್ಲಿ ಉತ್ತಮವಾದಂತಹ ಪ್ರದರ್ಶನ ಕೊಡಲಿಕ್ಕೆ ಕಷ್ಟ ಆಗ್ತದೆ ಎನ್ನುವಂತಹ ಇದರಲ್ಲಿ ಒಂದು ಸ್ಪರ್ಧೆ ಅಂತೇಳಿ ಇವರು ಇಟ್ಟಿದ್ದಾರೆ. ಆ ಸ್ಪರ್ಧೆಯಲ್ಲಿ ಎಲ್ಲ ಭಜನಾ ಮಂಡಳಿಯವರು ಉತ್ತಮ ರೀತಿಯಲ್ಲಿ ಆ ನಾಮ ಸಂಕೀರ್ತನೆಯನ್ನು ಮಾಡಿ ಆ ದೇವರ ಕೃಪೆಗೆ ಅನುಗ್ರಹರಾಗಲಿ. ಮಂಜೇಶ್ವರ ತಾಲೂಕುದ ಪುತ್ತಿಗೆ ಚೇವಾತರವಾಡು ಕೊರಗತನಿಯ ಗುಡಿಗ ದೈವಲಿನ ಪೀರ ಪ್ರತಿಷ್ಠೆ ಬುಕ್ಕ ದೈವಲಿನ ಕೋಲ 3 ದಿನದ ಕಾರ್ಯಕ್ರಮಲಿನ ಒಟ್ಟುಗು ನಡೆತಂಡ ಶನಿವಾರ ರಾತ್ರಿ ಕೊರಗತನಿಯ ಬುಕ್ಕ ಗುಡಿಗ ದೈವಲಿಗ ಕೋಲ ಕುರಿಯರು. ಮಂಜೇಶ್ವರ ತಾಲೂಕುದ ಪುತ್ತಿಗೆ ಚೇವಾತರವಾಡು ಕೊರಗತನಿಯ ಗುಳಿಗ ದೈವಲಿನ ಪೀರ ಪ್ರತಿಷ್ಠೆ ಬೊಕ್ಕ ದೈವಲಿನ ಕೋಲ 3 ದಿನದ ಕಾರ್ಯಕ್ರಮಲಿನ ಒಟ್ಟುಗು ಅಟ್ಟಣೆ ಆದಿತ್ತಂಡ ಕುಂಟ ರವೀಶ್ ತಂತ್ರಿಯರ್ನ ಪೌರೋಹಿತ್ಯಡು ಶನಿವಾರ ಕಾಂಡೆ ಗಣಹೋಮ ಮಧ್ಯಾಹ್ನ ಕೊರಗತನಿಯ ಗುಳಿಗ ದೈವಲಿನ ಪೀರ ಪ್ರತಿಷ್ಠೆ ನಾಗೆ ಲೆಕ್ಕೆಸಿರಿ ಗುಳಿಗ ದೈವಲಿಗ ಚೈತನ್ಯ ಕಲಶ ತಂಬಿಲ ಕರಿತದ ಬಯ್ಯಗ ಪೊರ್ತು ಕಂತಿ ನಡೆದ ಬೊಕ್ಕ ಕೊರಗತನಿಯ ಬೊಕ್ಕ ಗುಳಿಗ ದೈವಲಿನ ಕೋಲ ನಡೆತದ ಪುತ್ತೇ ಚೇವಾ ತರವಾಡದ ಮುಖ್ಯಸ್ಥರು ಕುಟುಂಬದಕಲು ಊರದ ಸುತ್ತಮುತ್ತದ ಭಕ್ತರು ದೈವಲಿನ ಕೋಲ ತೂದು ಮೂಲ್ಯದೆ ತೊಂಡೆರು. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮ ಅರಸೇರ್ನ ಕ್ಷೇತ್ರಡು ವರ್ಷದಿ ಉಚ್ಚಯ 7 ದಿನ ನಡೆತಂಡ 8ನೇ ದಿನ ಸೋಮವಾರ ರಾತ್ರಿ ಕ್ಷೇತ್ರದ ಉಳಿಯ ನಡುಬೊಟ್ಟು ದೈವಸ್ಥಾನಡು ಜುಮಾದಿ ಬಂಟ ದೈವಲೆಗ್ ನೇಮ ಕೊರಿಯರು. ಉಳ್ಳಾಲ ತಾಲೂಕುದ ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸೇರ್ನ ಕ್ಷೇತ್ರ ಅರಸು ದೈವಲಿನ ಮಾಮಲ್ಲ ಕಾರ್ಣಿಕದ ತಾಣ ಆದಿತದ ಮೂಡಾಯಿ ಮಾಡ ಪಡ್ಡಾಯಿ ಮಾಡ ಬೊಕ್ಕ ಪಟ್ಟ ಸಿಂಹಾಸನ ಇತದ ವರ್ಷಲ 7 ದಿನದ ವರ್ಷಾದಿ ಜಾತ್ರೆ ನಡೆತುಂದ ಬೈದಂಡ 8ನೇ ದಿನ ಸೋಮವಾರ ರಾತ್ರಿ ಜುಮಾದಿ ಬಂಟರೆಗ್ ನೇಮ ಅಟ್ಟಣೆ ಆದಿತ್ತಂಡ ಮೂಡಾಯಿ ಮಾಡ ಬೊಕ್ಕ ಪಡ್ಡಾಯಿ ಮಾಡದ ನಡುಟುಪ್ಪುನ ಶ್ರೀ ಕ್ಷೇತ್ರದ ಉಳಿಯ ನಡುಬೊಟ್ಟು ಸಾನುಡು ಜುಮಾದಿ ಬಂಟ ದೈವಲೆಗ್ ನೇಮ ಕೊಡ್ದು ಇಂಬು ನಟ್ಟೊಂದು ಬೂಲ್ಯ ಪುರ್ಸಾದಾದಿ ತೊಂಡೆರು.
ಶ್ರೀ ಉಳ್ಳಾಲ್ದಿ ಧರ್ಮ ರಸೇರಿನ ಕ್ಷೇತ್ರ ಉಳಿಯದ ಧರ್ಮದರ್ಶಿ ದೇವಮೂಲ್ಯಣ್ಯರು ಉರಿಕಾರ್ಯರು ಚಾಕ್ರದಕ್ಲು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿದಕ್ಲು ಜೀರ್ಣೋದ್ಧಾರ ಸಮಿತಿದಕ್ಲು ಉಳ್ಳಾಲ ಗಾಣಿಗ ಸಂಘದಕ್ಲು ಉಳಿಯತ್ತಾಯ ಸೇವಾ ಸಮಿತಿದಕ್ಲು ಉಳಿಯತ್ತಾಯ ಮಹಿಳಾ ವೇದಿಕೆದಕ್ಲು ಬೊಕ್ಕ ಊರ ಪರ ಊರ ಭಕ್ತರು ಈ ಪೊರ್ತುಡಿತ್ತರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಅಂಗವಾದ ಪೇಟೆ ವೆಂಕಟರಮಣ ದೇವಸ್ಥಾನದ ಮಹಿಳಾ ಮಂಡಳಿ ಕುಂದಾಪುರ ಅಂಚನೆ ಅಶಿ ಹೀಲಿಂಗ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಮಂಗಳೂರು ಮೊಕ್ಲೆನ ಜಂಟಿ ಸೇರಿಕೆಡ್ ಧರ್ಮದ ಆರೋಗ್ಯ ಶಿಬಿರ ಬಸವ ಅಕ್ಯೂ ಅಕಾಡೆಮಿದ ನೆರೆಲಿಡು ನಡೆತಂಡ. ಮಾರ್ಚ್ 2026 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಸಲಾದ ಪೇಟೆ ವೆಂಕಟರಮಣ ದೇವಸ್ಥಾನದ ಮಹಿಳಾ ಮಂಡಳಿ ಕುಂದಾಪುರ ಅಂಚನೆ ಆಶಿ ಹೀಲಿಂಗ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಮಂಗಳೂರು ಮೊಕ್ಲೆನ ಸಹಯೋಗಡು ಬಸವ ಅಕ್ಯೂ ಅಕಾಡೆಮಿ ಮಾರ್ಗದರ್ಶನಡು ಫ್ರೀ ಹೆಲ್ತ್ ಕ್ಯಾಂಪ್ ನಡೆದಿದ್ದು 200 ಹೆಚ್ಚ ಜನ ಈ ಕ್ಯಾಂಪಡು ಪಾಲ್ಪಡೆದಿದ್ದರು. ಬಂಟರ್ನ ಸಂಘ ರಿಜಿಸ್ಟರ್ಡ್ ಪಡುಬಿದ್ರೆ, ಬನ್ಸ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಬಿದ್ರೆ, ಬಂಟರ ಮಹಿಳಾ ವಿಭಾಗ ಪಡುಬಿದ್ರೆ ಮಕ್ಕಳು ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ 5 ಬಯ್ಯ 6 ಗಂಟೆಗೆ ಆಚರಣೆ ಮಲ್ತೇರು. ಪಡುಬಿದ್ರೆ ಬಣ್ ಸಂಗಡು ಅಟ್ಟಣೆ ಮಲ್ದಿನ ಲೀಸಿದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಂಟಿರ್ನ ಮಹಿಳಾ ವಿಭಾಗ ಪಡುಬಿದ್ರೆದ ಗುರುಕಾರ್ದಿ ಶ್ರೀಮತಿ ಭಾರತಿ ಭಾಸ್ಕರ್ ಶೆಟ್ರು ವಹಿಸಿದಿದ್ದರು. ಬಂಟರ ಸಂಘ ರಿಜಿಸ್ಟರ್ಡ್ ಪಡುಬಿದ್ರಿ, ಬನ್ಸ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಬಿದ್ರಿ, ಬಂಟರ ಮಹಿಳಾ ವಿಭಾಗ ಪಡುಬಿದ್ರಿ ಆಯೋಜನೆ ಮಲ್ದಿನ ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ 5 ಪಡುಬಿದ್ರಿ ಬಣ್ ಸಂಗಡು ಅಟ್ಟಣೆ ಆದಿತ್ತಂಡ. ಸಭಾ ಕಾರ್ಯಕ್ರಮದ ಗುರುಕಾರ್ಮೆನು ಶ್ರೀಮತಿ ಭಾರತಿ ಭಾಸ್ಕರ್ ಶೆಟ್ಟಿ ಬಂಟರ್ನ ಮಹಿಳಾ ವಿಭಾಗದ ಅಧ್ಯಕ್ಷರು ವಹಿಸಿದಿದ್ದರು. ಬಂಟರ್ನ ಸಂಘ ರಿಜಿಸ್ಟರ್ ಪಡುಬಿದ್ರೆ ನೆತ್ತ ಗುರುಕಾರ್ಯರು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಕಾರ್ಯಕ್ರಮದ ಉದ್ದೀಪನ ಮಲ್ತೆರು. ಸಂಪನ್ಮೂಲ ವ್ಯಕ್ತಿಲಾದ ಡಾಕ್ಟರ್ ಪ್ರಿಯಾ ಹರೀಶ್ ಪಾಲ್ಪಡೆಯರು. ಡಾಕ್ಟರ್ ವೈಎನ್ ಶೆಟ್ಟಿ ಬನ್ಸ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ ಪಡುಬಿದ್ರೆ ನೆತ್ತ ಗುರುಕಾರ್ಯರು ಅಂಚನೆ ಕಾರ್ಯಂತಿರು ಶ್ರೀಯುತ ಪ್ರಕಾಶ್ ಶೆಟ್ಟಿ ಪಡು ಹಿತ್ಲು ಅಂಚನೆ ಯುವ ಬಂಟರ್ನ ಸಂಘದ ಗುರುಕಾರ್ಯರು ಸುಜಿತ್ ಶೆಟ್ಟಿ ಅಂಚನೆ ಕಾರ್ಯಂತಿರಾಯ್ನ ಶ್ರೀಮತಿ ಸುಷ್ಮಿತಾ ಮಿಥುನ್ ಶೆಟ್ಟಿ
ಬೊಕ್ಕ ಕೋಶಾಧಿಕಾರಿಲಾಯ್ನ ಶ್ರೀಮತಿ ಲತಾ ಪಿ ಶೆಟ್ಟಿ ಬಿನ್ನೇರೆ ಮಣ್ಣಿಟ್ಟಿದ್ದರು. ಈ ಪೊರ್ತುಡು ಸಾಧಕರಿಗೆ ತಮ್ಮನದ ಮಾನಾದಿಗೆ ನಡೆತಂಡ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಶ್ರೀಮತಿ ಬಬಿತಾ ಜೆ ಶೆಟ್ಟಿ ಮೇರೆಗೆ ತಮ್ಮನ ಮಲ್ಮನ ಮಲ್ತದು ಮಾನಾಯರು ಅಂಚನೆ PhD ಮಲ್ತಿನ ಸಾಧಕರಿಗ್ಲ ಈ ಪೊರ್ತುಡು ತಮ್ಮನದ ಮರ್ಯಾದೆ ನಡೆತಂಡ. ಸಭಾ ಕಾರ್ಯಕ್ರಮದ ಬೊಕ್ಕ ಬಂಟೆರ್ನ ಮಹಿಳಾ ವಿಭಾಗದ ಪೊಂಜೋಲೇರ್ದು ಅಂಚನೆ ಖ್ಯಾತ ಗಾಯಕರಾಯನ ನಿತೀಶ್ ಕುಮಾರ್ ಮೇರೆಡ್ದು ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆತಂಡ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇರು.